ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮದ ಜೊತೆಯಾಗಿ ನಮ್ಮ ಜನಧ್ವನಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯಾವತ್ತಿಗೂ ಕೂಡ ಜನಧ್ವನಿಯಲ್ಲಿ ರಾಜಕೀಯ ಸುದ್ದಿಗಳು, ಪೊಲಿಟಿಕಲ್ ಮ್ಯಾಟರ್ಗಳ ಜೊತೆಯಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ವಿ. ಬಟ್ ಇವತ್ತು ಇಡೀ ಕರ್ನಾಟಕ ಮಾತ್ರವಲ್ಲದೆ ದೇಶ ಖುಷಿಪಟ್ಟಂಥ ಒಂದು ಸಂಭ್ರಮದ ಕ್ಷಣವನ್ನು ನಮ್ಮ ಟಿವಿ ಸ್ಟುಡಿಯೋದಲ್ಲಿ ಮತ್ತೊಮ್ಮೆ ಮರುಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾರಣ 12 ವರ್ಷಗಳ ಬಳಿಕ ಭಾರತ ತಂಡ ಬಾಂಗ್ಲಾದೇಶದ ಢಾಕಾದಲ್ಲಿ 2ನೇ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅದು ಕೂಡ ಸ್ಪೆಷಲಿ ನಮ್ಮ ಮಂಗಳೂರಿನ, ನಮ್ಮ ಕರಾವಳಿಯ ಕುವರಿಯಿಂದಾಗಿ ವಿದೇಶದಲ್ಲಿ ಬಾಂಗ್ಲಾದ ನೆಲದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಜೊತೆಗೆ ಚಿನ್ನದ ಪದಕವನ್ನು ಗೆಲ್ಲುವಂಥ ಅವಕಾಶ ನಮಗೆ ಸಿಕ್ಕಿದೆ. ಆ್ಯಂಡ್ ಆ ಒಬ್ಬಾಕೆ ಯಶಸ್ವಿ ಯುವತಿಯ ಜೊತೆಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಸೊ ನಮ್ಮ ಜೊತೆ ಭಾರತ ಕಬಡ್ಡಿ ತಂಡದ, ಮಹಿಳಾ ಕಬಡ್ಡಿ ತಂಡದ ಆಟಗಾರ್ತಿಯಾಗಿರುವಂತಹ ಧನಲಕ್ಷ್ಮಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ. ಮೇಡಮ್, ತಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅವರ ಕೋಚ್ ಆಗಿರುವಂಥವರು PU ಸಮಯದಿಂದ ಮತ್ತು ಡಿಗ್ರಿ ಸಮಯದಲ್ಲೂ ಕೂಡ ಆಳ್ವಾಸ್ನಲ್ಲಿ ಕೋಚ್ ಆಗಿದ್ದಂಥ ಅವರ ಹಂಸಾವತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಧನಲಕ್ಷ್ಮಿ ಅವರಿಗೆ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಇಂಥ ಒಂದು ಸಂಭ್ರಮದ ಕ್ಷಣಕ್ಕೆ ತಾವು ಕೂಡ ಸಾಕ್ಷಿಯಾಗಿದ್ದಾರೆ, ಅದು ನಮ್ಮ ಖುಷಿ ವಿಚಾರ. ಮಂಗಳೂರಿನ ಒಬ್ಬಾಕೆ ಯುವತಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಸೆಲೆಕ್ಟ್ ಆಗಿರುವಂಥ ಒಬ್ಬಾಕೆ ಆ ಹೆಸರಲ್ಲಿ ತಾವು ಕೂಡ. ಸೊ ಹೇಗೆ ಅನಿಸ್ತು ಫಸ್ಟ್ ಆಫ್ ಆಲ್? ಅಂದರೆ ಜರ್ನಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಬಾಲ್ಯದಲ್ಲಿ ಯಾವ ಥರ ಇಂಟ್ರೆಸ್ಟ್ ಇತ್ತು ಅದೆಲ್ಲವೂ ಕೂಡ, ಬಟ್ ಆ ಸಂಭ್ರಮದ ಕ್ಷಣ, ಆ ಕೊನೆಯ ಮೂಮೆಂಟ್, ಭಾರತ ವಿಶ್ವಕಪ್ಪನ್ನು ಗೆದ್ದಿದೆ, ಅದರಲ್ಲಿ ತಾವು ಕೂಡ ಒಂದು ಪಾರ್ಟ್, ಒಂದು ತಮ್ಮ ಅಳಿಲ ಸೇವೆಯೂ ಕೂಡ ಇದೆ ಅನ್ನುವಂಥ ಸಮಯ. ಹೇಗೆ ಅನಿಸ್ತು ಆ ಸಂಭ್ರಮದ ಕ್ಷಣದಲ್ಲಿ? ಸರ್, ತುಂಬ ಖುಷಿ ಆಯಿತು ಸರ್. ತುಂಬ ಅಂದರೆ ಭಾರತಕ್ಕೆ ಒಂದು ಗೋಲ್ಡ್ ಮೆಡಲ್ ತಂದಿದ್ದೇನೆ ಅಂದರೆ ನನಗೆ ಅದು ಡ್ರೀಮಾ ಅಂತ ಫೀಲ್ ಆಯಿತು ಆ ಮೂಮೆಂಟಿಗೆ. ನನ್ನ ಪಕ್ಕದಲ್ಲಿ ಅಕ್ಕನವ್ರು ಇದ್ದರು, ಅವ್ರ ಜೊತೆ ಹೇಳ್ತಿದ್ದೆ, ನನಗೆ ಡ್ರೀಮ್ ಫೀಲ್ ಆಗ್ತಿದೆ, ಅಷ್ಟು ಖುಷಿ ಆಗ್ತಿದೆ, ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ಅಂತ ನಾನು ಅವ್ರ ಜೊತೆನೂ ಶೇರ್ ಮಾಡಿಕೊಂಡೆ ಆ ಮೂಮೆಂಟಲ್ಲಿ. ಅಂದರೆ ಆ ಎಂಟೈರ್ ಟೀಮಲ್ಲಿ ತಾವೇ ಸ್ವಲ್ಪ ಕಿರಿ ವಯಸ್ಸಿನವರ? ಇಲ್ಲ, ಕಿರಿ ವಯಸ್ಸಿನವರು ಇದ್ರು, ಒಂದು 2-3 ಜನ ಇದ್ರು. ಆದರೆ ಅದೇ ಎಲ್ಲರೂ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅವರಿದ್ರು. ಅಂದರೆ ಒಂದು 4 ಜನ ಬಿಟ್ಟರೆ ಮತ್ತೆಲ್ಲ ಒಂದೊಂದು ಇಂಟರ್ನ್ಯಾಷನಲ್ ಆಡಿದವರೇ ಇದ್ರು. 1, 2, 3, 4 ಆಡಿದವರು ಇದ್ರು. ನಾವೊಂದು 4 ಜನ ಅಂದರೆ ಮೊದಲ ಬಾರಿ ನಾವು ಇಂಟರ್ನ್ಯಾಷನಲ್ ಆಡ್ತಾ ಇರೋದು. ಆ್ಯಂಡ್ ಧನಲಕ್ಷ್ಮಿ ಅವರ ಜೊತೆ ಮಾತಾಡೋಣ ಇನ್ನೂ ಕೂಡ. ಬಟ್ ಹಂಸಾವತಿ ಮೇಡಮ್, ತಾವು ಹೇಳಿ, ಹೇಗೆ ಅನಿಸ್ತಾ ಇದೆ? ತಾವು ಕಲಿಸಿದಂಥ ಒಬ್ಬಾಕೆ ಹುಡುಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸುವಂಥ ಒಂದು ಅವಕಾಶ ಆಕೆಗೆ ಸಿಕ್ಕಿದೆ. ಚಿನ್ನದ ಪದಕವನ್ನು ಗೆದ್ದಿದ್ದಾಳೆ. ನನ್ನ ಶಿಷ್ಯೆ ಅನ್ನುವಂಥ ಖುಷಿ ಕೂಡ ಇದೆ. ತಮಗೆ ಹೇಗೆ ಅನಿಸ್ತು ಆ ಮೂಮೆಂಟ್? ತುಂಬ ಖುಷಿ ಆಯಿತು ಸರ್. ನಾನು ಪ್ರತಿ ಕೋಚ್ಗಳದೊಂದು ಡ್ರೀಮು, ಅವರ ಸ್ಟೂಡೆಂಟ್ ಒಂದು, ಅವರ ಪ್ಲೇಯರ್ ಟ್ರೈನಿಂಗ್ ಅಂಡರಲ್ಲಿರುವವರು ಒಂದು ಇಂಡಿಯಾ ಆಡಬೇಕು ಅಂತ, ಭಾರತವನ್ನು ರೆಪ್ರೆಸೆಂಟ್ ಮಾಡಬೇಕು, ತ್ರಿವರ್ಣ ಧ್ವಜವನ್ನು ಹಾರಿಸಬೇಕಂತ ತುಂಬ ಕನಸು. ಅದು ಆ ಕನಸು ನನಸಾದ ಕ್ಷಣ ಅದು. ನಾವು ಅಂದರೆ ತುಂಬ ವರ್ಷದಿಂದ ಅದನ್ನು ನಾನು ಟ್ರೈನಿಂಗ್ ಮಾಡ್ತಾ ಒಬ್ಬರು ಇಂಡಿಯಾಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದಾಗ ತುಂಬ ಖುಷಿಪಟ್ಟೆ ನಾನು. ನಮ್ಮದಂದರೆ ಇನ್ನೂ ಇದು ಇಲ್ಲಿಗೆ ನಿಲ್ಲುವುದಲ್ಲ, ಮುಂದಕ್ಕೆ ಕೂಡ ಇಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಅನಿಸಿತು. ಅವಾಗ ತುಂಬ ಖುಷಿ ಆಯಿತು. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವೀಕ್ಷಕರಿಗೆ ಹೇಳುವಂಥದ್ದು, ತಮ್ಮ ಅಭಿಪ್ರಾಯಗಳು ಆ್ಯಂಡ್ ಧನಲಕ್ಷ್ಮಿ ಜೊತೆ ಮಾತಾಡಬೇಕು ಅನ್ನೋಂಥ ಆಸೆಯಿಂದ ತುಂಬ ಜನ ಇರ್ತೀರ. ಸೊ ಅಂಥವರಿಗೆ ನೇರ ಪ್ರಸಾರದಲ್ಲಿ ಕರೆ ಮಾಡೋದಕ್ಕೆ ಅವಕಾಶಗಳು ಕೂಡ ಇದೆ. ನೇರ ಪ್ರಸಾರದಲ್ಲಿ ಕರೆ ಮಾಡಿ ಮಾತಾಡ್ಬೋದು ಧನಲಕ್ಷ್ಮಿ ಅವ್ರ ಜೊತೆ. ಆ್ಯಂಡ್ ಧನಲಕ್ಷ್ಮಿ ಅವರೇ, ಸ್ಪೆಷಲಿ ಈ ಹುಡುಗಿಯರು ಅಂತ ಬಂದಾಗ ಮನೆಯಲ್ಲಿ ಪ್ರಮುಖವಾಗಿ ಯಾವುದೇ ಬೆಂಬಲಗಳಿರೋದಿಲ್ಲ. ಅವಳು ಹೆಣ್ಣು, ಮನೆಗೆ ಮಾತ್ರ ಸೀಮಿತ ಆಗಿರಬೇಕು ಅಂತ ಹೇಳಿ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೂ, ಈಗ ಕಬಡ್ಡಿ ಆಟದಲ್ಲಿ ತಾವು ವಿಶ್ವಕಪ್ಪನ್ನು ಗೆದ್ದಿದ್ದೀರಾ ಅಂತ ಆದರೆ ಅದಕ್ಕೆ ಹಿಂದುಗಡೆಯಿಂದ ಕೋಚ್ ಅನ್ನುವಂಥವ್ರು ಇರ್ತಾರೆ. ಬಟ್ ಅದಕ್ಕಿಂತಲೂ ಮುಂಚೆಯಾಗಿ ನಾವು ಗಮನಿಸುವಂಥದ್ದು ಮನೆಯವರ ಸಪೋರ್ಟ್ ಯಾವ ಥರ ಇತ್ತು ಅಂತ ಹೇಳಿ. ಮನೆಯವರ ಬೆಂಬಲ ಅಥವಾ ಹೊರಗಡೆ ಹೋಗಿ ಬಾ ಅನ್ನುವಂಥ ಒಂದು ಪ್ರೇರೇಪಣೆ ಇದ್ದರೆ ಮಾತ್ರ ಇಂಥ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಹೇಗಿತ್ತು ಬಾಲ್ಯದಿಂದ ಮನೆಯಲ್ಲಿ ಸಪೋರ್ಟ್ಗಳಿತ್ತ? ಇಲ್ಲ ಬೇಡ ಅಂದರೆ ಈ ಮನೆಯಲ್ಲಿ ಕೆಲವೊಂದು ಅಜ್ಜಿಯಂದ್ರು ಇರ್ತಾಯಿದ್ರು, ಈ ನಾಳೆ ಶಾಲೆಯಲ್ಲಿ ಓಟ ಇದೆ ಅಂತ ಹೇಳಿದ್ರು, ಫಸ್ಟ್ ಪ್ರೈಸ್ ಬಾ ಬಟ್ ನಿಧಾನ ಓಡು ಅಂತ ಹೇಳಿ ಅಷ್ಟು ಜಾಗರೂಕತೆಯಿಂದ ನೋಡಿಕೊಳ್ಳುವಂಥವ್ರು. ಬಟ್ ತಮ್ಮ ಮನೇಲಿ ಯಾವ ರೀತಿಯಾಗಿತ್ತು ಸಪೋರ್ಟ್ಗಳು ಅಂತ? ಹಾಂ ಸರ್, ನನ್ನ ಮನೇಲಿ 100% ನನಗೆ ಸಪೋರ್ಟ್ ಇತ್ತು ಸರ್. ಬಾಲ್ಯದಿಂದ ನಾನು ಸಣ್ಣದ್ರಿಂದನೂ ನಾನು ಆಲ್ಮೋಸ್ಟ್ ನಂದು ಜಾಯಿಂಟ್ ಫ್ಯಾಮಿಲಿ, ನಮ್ಮದು ಕೂಡು ಕುಟುಂಬದವರು ನಾವು. ಹಾಗೆ ತುಂಬ ಜನ ಇದ್ವಿ. ಗರ್ಲ್ಸ್ ಸ್ವಲ್ಪ ಕಮ್ಮಿ, ಬಾಯ್ಸ್ ಸ್ವಲ್ಪ ಜಾಸ್ತಿ ಇದ್ವಿ. ಅವ್ರ ಜೊತೆನೇ ನಾನು ಅಂದರೆ
ಅಂದ್ರೆ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಅವ್ರ ಜೊತೆ ನಾನು ಆಡ್ಲಿಕ್ಕೆ ಹೋಗ್ತಿರೋದು. ಅವ್ರು ಅಷ್ಟು ಜನ ಬಾಯ್ಸ್ ಆದ್ರೆ ನಾನು ಒಬ್ಳು ಇರ್ತಿದ್ದೆ ಅವರ ಮಿಡ್ಲಲ್ಲಿ. ಅವಾಗ ನಂದು ಚಿಕ್ಕಪ್ಪ ಅವರೆಲ್ಲ ಬೈತಾ ಇದ್ರು, ಅವಳೆಂತ ಅವ್ರ ಜೊತೆ ಅಷ್ಟು ಹುಡುಗರಿದ್ದಾರೆ, ಅವಳೊಬ್ಳು ಹುಡುಗಿ ಇದ್ದಾಳ ಅಂತ. ಬಟ್ ಮನೇಲಿ ಎಂತ ಹೇಳ್ತಿರ್ಲಿಲ್ಲ ಸರ್, ಎಲ್ಲ ಸಪೋರ್ಟ್ ಆಗಿ ಇದ್ರು ನನಗೆ. ಇಲ್ಲ ಸರ್, ನಾವು 3 ಜನ, ನಾನು ಸಣ್ಣವಳು ನಾನೇ, ಅಣ್ಣ ಮತ್ತೆ ಅಕ್ಕ, ನಾನು ಸಣ್ಣವಳು. ಅದೇ ನಾವು ಕುಟುಂಬದವರು 17 ಜನ ಇದ್ವಿ ನಮ್ಮ ಫ್ಯಾಮಿಲಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ 15 ಜನ ಇದ್ದೀವಿ. ಅಂದ್ರೆ ಅಜ್ಜಿ ಅವರೆಲ್ಲ ಸ್ವಲ್ಪ ಇದಾದ್ರು. ಅದೇ ತುಂಬಾ ಸಪೋರ್ಟ್ ಇತ್ತು. ಅಣ್ಣ ಅಕ್ಕ ಅಥವಾ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇದ್ರಾ? ಇಲ್ಲ ಸರ್, ನನ್ನ ಅಕ್ಕ ಅಣ್ಣ ಇಬ್ರು ಸ್ಪೋರ್ಟ್ಸ್ ಅಲ್ಲಿ ಇದ್ರು ಸರ್, ಆದ್ರೆ ಜಾಸ್ತಿ ಮೇಲೆ ಹೋಗ್ಲಿಲ್ಲ. ನನ್ನ ಅಕ್ಕನು ಕಾಲೇಜ್ ಲೆವೆಲ್ ಡಿಸ್ಟ್ರಿಕ್ಟ್ ವರೆಗೆ ಹೋಗಿದ್ದಾರೆ. ಅಕ್ಕ ಸ್ಪೋರ್ಟ್ಸ್ ಮಾಡ್ತಿದ್ಲು, ಅಂದ್ರೆ ಅವಳು ಅಥ್ಲೆಟಿಕ್ಸ್ ಮಾಡ್ತಿದ್ಲು, ಡಿಸ್ಟ್ರಿಕ್ಟ್ ವರೆಗೆ ಹೋಗಿದ್ಲು. ಮತ್ತೆ ಕಂಟಿನ್ಯೂ ಮಾಡಿರೋದೇ ನಾನು. ಓಕೆ ಓಕೆ, ನಿಮ್ಮ ಕಥೆಯನ್ನು ಕೂಡ ಕೇಳೋಣ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಮ್ಮ ಟಿವಿಯ ಮುಖಾಂತರ ಹಲವು ಜನರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೋದು. ಸೊ ಮೊದಲ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಸರ್? ಉಮೇಶ್ ಶೆಟ್ಟಿ, ಆಪತ್ ಬಂದು ಸುರತ್ಕಲ್. ಓಕೆ ಓಕೆ, ಹೇಳಿ ಸರ್. ಸರಿ, ಅಭಿನಂದನೆಗಳು ಧನಲಕ್ಷ್ಮಿಗೆ. ಥ್ಯಾಂಕ್ ಯು ಸರ್. ಬಹಳ ಹೆಮ್ಮೆ ವಿಷಯ, ನಮ್ಮ ಇಡ್ಯಾ ಗ್ರಾಮದಲ್ಲಿ ಹುಟ್ಟಿದಕ್ಕೆ ಒಂದು ಸಾರ್ಥಕ. ಬಹಳ ಸಂತೋಷ ಆಗ್ತದೆ. ಖಂಡಿತ. ಮುಖ್ಯವಾಗಿ ನಾನು ಹೇಳ್ಬೇಕಿದ್ರೆ ಧನಲಕ್ಷ್ಮಿಗಿಂತ ಹೆಚ್ಚಾಗಿ ಅವರ ಮನೆಯವರ ಬಗ್ಗೆ. ಸಂಜೀವ ಪೂಜಾರಿ, ಕೃಷಿ ಪ್ರಶಸ್ತಿ ವಿಜೇತ, ಸಾಕಷ್ಟು ನೊಂದ ಜೀವ, ಸಾಕಷ್ಟು ಬೆಂದ ಜೀವ, ಸಾಕಷ್ಟು ಕಷ್ಟಪಟ್ಟ ಜೀವ. ನಮ್ಗೆ ತುಂಬಾ ಅವರ ಆತ್ಮೀಯವರು. ಯಾಕಂದ್ರೆ ನನ್ನ ಮನೆಯವರು ಮತ್ತೆ ಅವರ ಮನೆಯವರು ತುಂಬಾ ಸಂಬಂಧ. ಈಗೆಲ್ಲ ಕಾಲ ಬದಲಾಗಿದೆ, ಈ ಮೊಬೈಲ್ ಯುಗ ಬಂದ ನಂತರ. ಮೊದಲೆಲ್ಲ ನನ್ನ ತಾಯಿಯವರೆಲ್ಲ ಆ ಗದ್ದೆ ಕೆಲಸಕ್ಕೆ ಹೋಗುವಾಗ ಅವರ ತುಂಬಾ ಆತ್ಮೀಯಾಗಿ ನಾವು ಒಟ್ಟಿಗಿದ್ದೆವು. ಹಾಗಾಗಿ ಸಂಜು ಅಣ್ಣನಂತ ಒಂದು ವಿಶೇಷವಾದ ಗುಣಗಳು ಅವರ ಮಗನಿಗೆ, ಅವರ ಮನೆಯವರಿಗೆ, ವಿಶೇಷವಾಗಿ ಅವರ ಮನೆಯಲ್ಲಿ ಇಷ್ಟು ಮಕ್ಕಳಿದ್ದಾರೆ, ಅವ್ರು ಇದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ ಜನಗಳಿಗೆ. ಆ ರೀತಿ ಸೈಲೆಂಟ್ ಅವರು. ನಾರಾಯಣ ಇವರ ಧನಲಕ್ಷ್ಮಿ ತಂದೆ ಆಗ್ಲಿ, ಅವರ ಚಿಕ್ಕಪ್ಪ ಆಗ್ಲಿ, ದೊಡ್ಡಪ್ಪ ಆಗ್ಲಿ, ಆ ಏರಿಯಾದಲ್ಲಿ ಇದ್ದಾರ ಇಲ್ವಾ, ಆ ರೀತಿ ಒಂದು ಸೈಲೆಂಟ್ ಮನುಷ್ಯ ಅವರೆಲ್ಲ. ಮುಖ್ಯವಾಗಿ ಮಗುವಿಗೆ ಒಂದು ಸಿಕ್ಕಿದಂತ ಒಂದು ಅವಕಾಶ ದೈವಾನುಗ್ರಹ ಹೇಳ್ಬೇಕು. ನಾನು ಹೇಳ್ಬೇಕಾದ್ರೆ ಪೂರ್ಣ ದೈವಾನುಗ್ರಹ. ಅವರು ಮಾಡಿದ ತಂದೆ ತಾಯಿಯ ಪುಣ್ಯ, ಅಜ್ಜಿಯ ಪುಣ್ಯ, ಈ ಪುಣ್ಯದಿಂದ ನಮ್ಮ ದೇಶಕ್ಕೊಂದು ಒಳ್ಳೆ ಕೀರ್ತಿ ತಂದಳು. ನಮ್ಮ ಇಡ್ಯಾ ಗ್ರಾಮ ಸುರತ್ಕಲ್ಗೆ ಒಳ್ಳೆ ಕೀರ್ತಿ ತಂದಳು. ಇನ್ನಷ್ಟು ಮೇಲೆತ್ತರಿಗೆ ಬೆಳೆಯಲಿ ಅವಳು, ಆರೋಗ್ಯ ಆಯುಷ್ಯ ಕೊಡ್ಲಿ. ಯಾಕಂದ್ರೆ ಅವರ ಕುಟುಂಬ, ಅವರ ಮನೆಯವರು ಮಾಡಿದಂತ ಒಂದು ಪುಣ್ಯ ಕೆಲಸ. ಕೃಷಿ ಅಂದ್ರೆ ನಿಮ್ಗೆ ಗೊತ್ತುಂಟು, ರೈತ ಬೆನ್ನೆಲುಬು ನಮ್ಮ. ಅಂತ ಮನೆತಲ್ಲಿ ಹುಟ್ಟಿದಂತ ಧನಲಕ್ಷ್ಮಿ ನೋಡಿ, ಹೆಸರು ಹಾಗೆ ಉಂಟು ಧನಲಕ್ಷ್ಮಿ. ಅವಳಿಗೆ ಹೆಸರು ಭಗವಂತ ಹೆಸರು ಕೊಟ್ಟಿದ್ದಾರೆ, ಧನಲಕ್ಷ್ಮಿ ಅಂತ ಹೆಸರು ಕೊಟ್ಟಿದ್ದಾರೆ. ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ. ಇಡ್ಯಾ ಗ್ರಾಮ, ಸುರತ್ಕಲ್ ಗ್ರಾಮ, ಮಂಗಳೂರು ಎಲ್ಲ ಒಂದು ಹೆಸರು ತರಲಿ ನನ್ನ ಆಶೆ. ಮತ್ತೆ ಇನ್ನು ಒಂದು ಕಿವು ಮಾತು ಧನಲಕ್ಷ್ಮಿಗೆ ಮತ್ತೆ ಕೋಚ್ ಇಬ್ಬರಿಗೆ ಇವರು ಕೋಚಿಗೆ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಅವರ ಪರಿಶ್ರಮ, ಅವರ ಇದರಿಂದ ಮಗು ಅಷ್ಟೆತ್ತರಕ್ಕೆ ಬೆಳೆಯಿತು, ನಮ್ಮ ಸುರತ್ಕಲ್ ಕೀರ್ತನೆ. ನಾನು ಹೇಳ್ತೇನೆ ಒಂದು ಮಾತು, ಯಾರು ಕರೆದ್ರು, ಎಲ್ಲಿ ಕರೆದ್ರು ಸನ್ಮಾನ ಸ್ವೀಕಾರ ಮಾಡ್ಲೇಬೇಕು, ಹೋಗ್ಲಿ ಅವಳು. ಯಾಕಂದ್ರೆ ಅವಕಾಶ ಒಂದು ಆ ಭಗವಂತ ಕೊಟ್ಟ ಒಂದು ಪುಣ್ಯ ಕೆಲಸ. ನಾವು ಈಗ ನನ್ನ ಲೆಕ್ಕ, ನಾನು ನನ್ನ ಮನೆಯಲ್ಲಿ ಸಣ್ಣ ಜಾಗ, ಆದ್ರೆ ನಂಗೆ ಇಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ನನ್ನ ಪ್ರಶಸ್ತಿಗಳು ಬಂದಿದೆ ನಂಗೆ. ಆದ್ರೆ ಭಗವಂತನು ಕೂಡ ಅವಕಾಶ, ಅದು ನಾಳೆ ಸಿಗ್ತದಿಲ್ವೋ ನಮ್ಗೆ ಗೊತ್ತಿಲ್ಲ. ಆ ಅವಕಾಶ, ಪ್ರಶಸ್ತಿ, ಸನ್ಮಾನ, ಪುರಸ್ಕಾರಗಳು ನಾಳೆ ನಮ್ಗೆ ಸಿಗ್ತದಿಲ್ಲ ನಮ್ಗೆ ಗೊತ್ತಿಲ್ಲ. ಈ ಹೊತ್ತಲ್ಲಿ ನಮ್ಗೆ ಅದನ್ನು ಸ್ವೀಕಾರ ಮಾಡ್ಲೇಬೇಕು. ಯಾರು ಕರ್ಲಿ, ಯಾರು ಹೋಗ್ಲಿ, ಜಾತಿ ಮತ ಭೇದ ಅದು ಇಲ್ಲದೆ ನಮ್ಗೆ ನಾವು ಈಗ ಹೇಳ್ತಾರೆ ಅಲ್ಲಿಗೆ ಹೋಗ್ಬೇಡಿ, ಇಲ್ಲಿಗೆ ಇಲ್ಲ, ನಾವು ಆ ಪ್ಲೇಸ್. ಯಾಕಂದ್ರೆ ದೇಶದಲ್ಲಿ ತಂದ ಕೀರ್ತಿಯನ್ನು ನಾವು ಅದನ್ನು ತೋರಿಸಲೇಬೇಕು. ಖಂಡಿತ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಆ್ಯಂಡ್ ಧನಲಕ್ಷ್ಮಿ ಅವರು ತಮ್ಮ ಮನೆಯವರ ಬಗ್ಗೆನೂ ಕೂಡ ಹೇಳ್ತಾ ಇದ್ರು, ಅಂದರೆ ಅವ್ರಿಗೆ ಪರಿಚಯ ಇದೆ. ಹೇಗಿತ್ತು ಮನೆಯ ಬಾಲ್ಯದ ವಾತಾವರಣಗಳೆಲ್ಲ? ಪೂರಕವಾಗಿತ್ತಾ ಸ್ಪೋರ್ಟ್ಸ್ಗೆ? ಅಂದರೆ ನಾವು ಆ ರೇಂಜಲ್ಲಿ ಥಿಂಕ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಮನೆ ವಾತಾವರಣ ಹೇಗಿತ್ತು ಅಂತ ಹೇಳಿ. ಸರ್ ಅದೇ ನಾನು ಬಡ ಕುಟುಂಬದಲ್ಲೇ ನಾನು ಹುಟ್ಟಿರೋದು. ನಾನು ಇವತ್ತು ನನ್ನ ಅಜ್ಜನನ್ನು ನೋಡಿ ತುಂಬ ನಾನು ಕಲ್ತಿರೋದು ಎಲ್ಲರಿಗಿಂತನೂ. ಬಟ್ ಅಪ್ಪ ಅಮ್ಮನೂ ನನಗೆ ತುಂಬ ಹೇಳಿಕೊಟ್ಟಿದ್ದಾರೆ. ಬಾಲ್ಯದಿಂದನೂ ಸರ್ ನಾನು ಕೃಷಿ ಕೆಲಸ ಎಲ್ಲ ಮಾಡ್ಕೊಂಡೇ ಬಂದಿರೋ ಸರ್. ತುಂಬ ಸಪೋರ್ಟ್ ಇತ್ತು ಸರ್. ಅದೇ ನಮ್ಮದು ಅಂದರೆ ಊರಲ್ಲೆಲ್ಲ ಕ್ಲಬ್ಗಳು ಸ್ಪೋರ್ಟ್ಸ್ ಆಗುತ್ತಲ್ಲ ಸರ್, ವಿಠೋಬ ರುಕುಮಯ್ಯ ಅಲ್ಲಿನೂ ಕ್ಷೇತ್ರದಲ್ಲಿನೂ ಒಂದು ವರ್ಷಕ್ಕೊಮ್ಮೆ ಸ್ಪೋರ್ಟ್ಸ್ ಡೇ ಅಂತ ಹೇಳ್ತಿದ್ರು. ಹಾಗೆ ಇದು ನಮ್ಮ ತಗ್ ಅಂತ ಇದೆ, ಅಲ್ಲಿನೂ ಸ್ಪೋರ್ಟ್ಸ್ ಡೇ ಅಂತ ಹೇಳ್ತಿದ್ರು. ಹಾಗೆ ಸರ್ ಇಲ್ಲಿ ನಮ್ಮದು ರಾಮಾಂಜನೇಯ ಸ್ಪೋರ್ಟ್ಸ್ ಅಲ್ಲಿ ಸಹ ಹೇಳ್ತಿದ್ರು ಸರ್. ಅದಕ್ಕೆಲ್ಲ ನಾನು ಹೋಗ್ತಿದ್ದೆ, ಮನೆಯವರು ಹೋಗು ಅಂತಾನೆ ಕಳಿಸ್ತಿದ್ರು. ನಮ್ಮ ಮನೆಯವರು ಎಲ್ಲರೂ ತುಂಬ ಮಕ್ಕಳಿದ್ರಲ್ಲ ಸರ್, ಎಲ್ಲರೂ ಹೋಗ್ತಿದ್ರು. ಆದರೆ ನಾನು ಬಂದ ಅಂತ ಹೇಳಿದ್ರೆ ಎಲ್ಲರೂ ಭಯ ಆಗ್ತದೆ. ಅಲ್ಲಿದ್ದವರೆಲ್ಲ ಹೇಳ್ತಿದ್ರು ಸರ್, ಅವಳು ವಿನ್ ಆಗ್ತಾಳೆ ಅಂತ ಸರ್. ಎಲ್ಲದರಲ್ಲೂ ಫಸ್ಟ್ ಬರ್ತಿದ್ರೆ ಅವಾಗ ಅದೇ ಸರ್ ಪ್ಲೇಟು ಲೋಟೆ ಅದೆಲ್ಲ ಕೊಡ್ತಾ ಇದ್ರು. ಅದೇ ಫಂಕ್ಷನ್ ಆಗುವಾಗ ಕೊಡ್ತಾ ಇದ್ರು ಸರ್. ಅದು ಇವಾಗ್ಲೂ ಇದೆ, ಫುಲ್ ಇದೆ ಸರ್. ಅದು ಹಾಗೆ ಇಟ್ಟಿದ್ದಾರೆ. ಹಂಸತಿ ಮೇಡಮ್, ನಿಮ್ಗೆ ಯಾವಾಗ ಸಿಕ್ಕಿದ್ರು ಇವರು ಆಕ್ಚುಲಿ ಇಂಥ ಟ್ಯಾಲೆಂಟೆಡ್ ಅಂತ ಹೇಳಿ? ಯಾವ ಹಂತದಲ್ಲಿ? ಅವರು PU ಹಂತಕ್ಕೆ ಬರಬೇಕಿದ್ರೆ SSLC ಆಗಬೇಕಿದ್ರೆ ನಾವೊಂದು ಸ್ಪೋರ್ಟ್ಸ್ ಐಡೆಂಟಿಫಿಕೇಶನ್ ಮಾಡ್ತೇವೆ. ಹಾಗೆ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಹೇಗೆ ಚೆನ್ನಾಗಿ ಆಡೋರು ಇದ್ರೆ ಅವರಿಗೆ ಒಂದು ಟ್ಯಾಲೆಂಟಿಗೆ ಒಂದು ಮುಂದೆ ಬರಲಿಕ್ಕೆ, ಯಾಕೆಂದರೆ ನಮ್ಮ ಆಲ್ವಾ ಶಿಕ್ಷಣ ಪ್ರತಿಷ್ಠಾನದಲ್ಲಿ ದತ್ತು ಶಿಕ್ಷಣ ಅಡಿಯಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾರೆ ಎಲ್ಲ ಮಕ್ಕಳಿಗೆ. ತುಂಬ ಒಂದು 650 ಸ್ಟೂಡೆಂಟ್ಸ್ ನಮ್ಮಲ್ಲಿ ಪ್ರತಿ ವರ್ಷ ದತ್ತು ಶಿಕ್ಷಣ ಅಡಿಯಲ್ಲಿದ್ದಾರೆ. ಹಾಗೆ ನಾವು ನಮ್ಮ ಕಬಡ್ಡಿಯನ್ನು ಒಂದು ಅವರಿಗೆ ಅವಕಾಶ ಸಿಗಲಿ ಅಂತ ಹುಡುಕಬೇಕಿದ್ರೆ ಇವರ ಟ್ಯಾಲೆಂಟ್ ಗೊತ್ತಾಯಿತು ನಮಗೆ. ಆಗ ನಾವು ಸ್ವಲ್ಪ ಅವರ ಹಿಂದೆ ಬಿದ್ವಿ. ಯಾಕೆಂದರೆ ಬರೀ ಇಲ್ಲೇ ಕಬಡ್ಡಿ ಆಡಿ ಸ್ಕೂಲ್ ಲೆವೆಲಿಗೆ ಕೆಲವರು ಎಜುಕೇಷನ್ ಅಂತ ಹೋಗ್ತಾರೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಆ ನಿಟ್ಟಿನಲ್ಲಿ ನಾವು ಅವರ ಪೇರೆಂಟ್ಸನ್ನೆಲ್ಲ ಮೀಟ್ ಆದ್ವಿ. ಅದರ ನಂತರ ನಮ್ಮಲ್ಲಿ ಕಲಿಸಿದ್ರು PU ಹಂತಕ್ಕೆ ಬರುವಾಗ. ಅಂದ್ರೆ ಮೊದಲು ನೋಡುವಾಗ ತಮ್ಗೆ ಏನಾದ್ರೂ ಅನಿಸುತ್ತಾ ಇವರೊಂದು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗುವಂತ ಪ್ಲೇಯರ್? ಆಲ್ರೆಡಿ ಇವರು ರಾಷ್ಟ್ರ ಮಟ್ಟ ಆಡಿದ್ಲು ಹೈಸ್ಕೂಲ್ ಲೆವೆಲಲ್ಲಿ. ಆಲ್ರೆಡಿ 5 ಸಲ ಅವರು ಎತ್ತಕ ಸ್ಕೂಲ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರು, ಸಬ್ ಜೂನಿಯರ್ ಅಲ್ಲಿ ಮಾಡಿದ್ರು. ಅದರ ನಂತರ ಇವರನ್ನು ಎಲ್ಲರೂ ಹೇಳ್ತಾ ಇದ್ರು, ಇವಳು ಇಂಡಿಯಾ ಪ್ಲೇಯರ್ ಆಗ್ಬೋದು, ನಿಮ್ಮಲ್ಲಿ ಒಂದು ಒಳ್ಳೆ ಆಸ್ತಿ ಸಿಕ್ಕಿದ್ದಾಳೆ ಅಂತ ಅವತ್ತಿಂದ ಹೇಳ್ತಿದ್ರು ಎಲ್ಲರೂ. ತುಂಬ ಜನ ಒಳ್ಳೆ ಪ್ಲೇಯರ್, ಒಳ್ಳೆ ಡಿಸಿಪ್ಲಿನ್ಡ್ ಆ ಥರನೇ ಹೋಗಿ ಹೇಳ್ತಿದ್ರು. ಧನಲಕ್ಷ್ಮಿಗೆ ಕಬಡ್ಡಿನೇ ಯಾಕೆ ಅಂತ ಹೇಳಿ, ಅಂದರೆ ಹಲವಾರು ಆಪ್ಷನ್ಗಳಿವೆ ಸ್ಪೋರ್ಟ್ಸಲ್ಲಿ, ಗೇಮ್ಸಲ್ಲಿ, ಅಥವಾ ಶೈಕ್ಷಣಿಕವಾಗಿ ಕಲಿತಾ ಹೋಗುವಂಥ ಸಮಯದಲ್ಲಿ ಅಲ್ಲೇ ಒಂದು ಬೇರೆ ವೇಗಳು ಕೂಡ ಸಿಗುತ್ತೆ. ಬಟ್ ಕಬಡ್ಡಿನೇ ಯಾಕೆ ಚೂಸ್ ಮಾಡಬೇಕಂತ ಅನಿವಾರ್ಯತೆ ಬಂತು? ಏನಾದರೂ ಯಾರಾದರೂ ಮಾರ್ಗದರ್ಶನ ಇದ್ರಾ? ಸರ್ ಮಾರ್ಗದರ್ಶನ ಅಂತ ಯಾರೂ ಇರಲಿಲ್ಲ ಸರ್. ನಾನು ಅದೇ 7th ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಅವಾಗ ನಮ್ಮ PT ಟೀಚರ್ ಅಂತ ಯಾರೂ ಇರಲಿಲ್ಲ. ನಾನು ವಿದ್ಯಾದಾಯಿನಿಯಲ್ಲಿ ಕಲ್ತಿರೋದು ಆವಾಗ ಒಂದು ಮ್ಯಾಮ್ ಬಂದು ಹೇಳಿದರು, ಕಬಡ್ಡಿ ಟೀಮು ಮಾಡ್ತೀರಾ? ಅಲ್ಲಿ ಹೈಸ್ಕೂಲಲ್ಲಿ, ಅದೇ ವಿದ್ಯಾದಾಯಿನಿ ಹೈಸ್ಕೂಲಲ್ಲಿ ಸರ್ ಬಂದಿದ್ದಾರಂತೆ, ರಾಲ್ ಸರ್ ಅಂತ ಬಂದಿದ್ರು ಸರ್. ಅವ್ರ ಹೈಸ್ಕೂಲಿದೊಂದು ಕಬಡ್ಡಿ ಟೀಮ್ ಮಾಡು ಅಂತ ಹೇಳಿದರು. ಆಗ ಒಂದು ಮ್ಯಾಮ್ ಬಂದು ಕಬಡ್ಡಿಗೆ ಯಾರೆಲ್ಲ ಸೇರ್ತೀರಾ ಹೋಗಿ ಅಂತ ಹೇಳಿದರು. ನಾವೆಲ್ಲ ಓಡಿ ಆಗಿತ್ತು ಸರ್ ಅಲ್ಲಿ ಗ್ರೌಂಡಿಗೆ ನಾವಿದ್ದೇವೆ ಅಂತ. ಆಗ ಸ್ವಲ್ಪ ಜನ ಕಮ್ಮಿ ಇದ್ರು ಸರ್. ಆವಾಗ ನಾ ಹೇಳಿದೆ, ಸರ್ ನಾನು ಜನ ತಕೊಂಡ್ಬರ್ತೀವಿ ಸರ್, ನಾವು ಆಡುವ ಅಂತ ಹೇಳಿದ್ವಿ. ಅವಾಗ ಸ್ಟಾರ್ಟ್ ಆಗಿರೋದು ಸರ್. ಅವಾಗ ಫಸ್ಟ್ ಮ್ಯಾಚ್ ಸರ್ ಅದು. ಅವಾಗ ವಿನೋದ್ ಸರ್ ಅಂತ ನಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದಿದ್ರು ಸರ್. ಫುಲ್ಲು ಪ್ರಾಕ್ಟೀಸ್ ಮಾಡಿದ್ವಿ. ಅವತ್ತು ತಾಲೂಕು ಲೆವೆಲ್ ಮ್ಯಾಚ್ ಇತ್ತು ಸರ್ NITK ಅಲ್ಲಿ. ನನ್ನ ಚಿಕ್ಕಪ್ಪನೂ ಅಲ್ಲಿ ಬಂದಿದ್ರು, ನನ್ಗೆ ಗೊತ್ತಿರಲಿಲ್ಲ ಅವ್ರು ಬಂದಿದ್ದಾರೆ ಅಂತ ಹೇಳಿ. NMPT ಸ್ಕೂಲ್ ಜೊತೆ ಫೈನಲ್ ಮ್ಯಾಚ್ ಸರ್. ತುಂಬ ಚೆನ್ನಾಗಿತ್ತು ಅದು ಮ್ಯಾಚ್, ಫೈಟ್ ಮ್ಯಾಚ್. ಎಲ್ಲರೂ ತುಂಬ ಜನ ಸೇರಿದ್ರು. 1 ಪಾಯಿಂಟಲ್ಲಿ ನಾವು ಸೋತ್ವಿ ಸರ್ ಆ ಮ್ಯಾಚ್. ಅವಾಗ ಮನೆ ಬಂದು ಚಿಕ್ಕಪ್ಪನ ಹೇಳಿದ್ರು, ನಾನು ಈ ಥರ ಮ್ಯಾಚ್ ಯಾವತ್ತೂ ನೋಡಿಲ್ಲ. ನನ್ನ ಚಿಕ್ಕಪ್ಪ ಹೇಳಿದರು ಆ ಥರ ಮ್ಯಾಚ್ ಅಂತ ಹೇಳಿದ್ರು ಸರ್. ಅಲ್ಲಿಂದ ಮತ್ತೆ ನಾನು ಅಲ್ಲಿ ಸ್ಟಾರ್ಟ್ ಆಗಿರೋದು ಸರ್ ನಂದು ಕಬಡ್ಡಿ ಜರ್ನಿ. ಸೊ 7th ಇಂದ ಪ್ರಾರಂಭ ಆಗಿರುವಂತಹ ಜರ್ನಿ ಈಗ ಹಲವು ದೇಶಗಳಿಗೆ ಎದುರಾಳಿಯಾಗಿ ಆಟವಾಡಿ ಗೆಲ್ಲುವಂತಹ ಒಂದು ಚಾನ್ಸ್ ಸಿಕ್ಕಿದೆ. ಮುಂದುವರಿಸೋಣ. ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು? ಹಲೋ ಸರ್, ತಮ್ಮ ಹೆಸರು ಕೇಳಿಸ್ತಾ ಇದೆ? ಹೇಳಿ ಸರ್. ಮಾತಾಡ್ಬೇಕಾ? ಎಸ್ ಹೇಳಿ ಸರ್, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ತಮ್ಮ ಹೆಸರು? ನಮ್ದು ಧನಂಜಯ ಸಾಲಿಯಾನ್, ಇಂಡಿಯಾ ಸುರತ್ಕಲ್. ಓಕೆ, ಹೇಳಿ ಸರ್. ಧನಲಕ್ಷ್ಮಿ ಅವರಿದ್ದಾರೆ ನಮ್ಮ ಜೊತೆ. ಧನಲಕ್ಷ್ಮಿ ಅವರಿಗೆ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಹಾಗೂ ಧನಲಕ್ಷ್ಮಿ ಅವರು ಆಕ್ಚುಲಿ ನಮ್ದು ಅವರ ತಂದೆ ನಾರಾಯಣ ಪೂಜಾರಿ, ನನ್ನ ಆತ್ಮೀಯರವರು. ಓಕೆ. ಹೌದು. ನಾರಾಯಣ ಮತ್ತು ನಾನು ಒಟ್ಟಿಗೆ ಒಂದು ವಿದ್ಯಾರ್ಥಿ ಬ್ಯಾಚ್ ಸ್ಟೂಡೆಂಟ್ಸ್ ಹೇಳ್ಬಹುದು. ಮತ್ತೆ ನಾರಾಯಣ ಅವರ ಮನೆಯವರ ಪರಿಚಯ ನಮ್ಮ
ವಿದ್ಯಾ ಸುರತ್ಕಲ್ ನಮ್ಮ ಗ್ರಾಮದವರೇ. ಹ್ಮ್ ಧನಲಕ್ಷ್ಮಿ ವಿನ್ನಾದವರಿಗೆ ನಮ್ಮ ಮಗಳ ಸ್ಥಾನ ಅವರಿಗೆ, ನಮ್ಮ ಮಗಳು ವಿನ್ನಾದಾಗೆ ನಮಗೆ ಗೌರವಿಸ್ತೇವೆ. ಹ್ಮ್ ಧನಲಕ್ಷ್ಮಿ ನನ್ಗೆ ಗೊತ್ತಿರ್ಬೋದು, ಧನಂಜಯ ಗೊತ್ತಾಯ್ತಾರೆ, ಗುರು ಸಿ ಕ್ಯಾಟರ್ಸ್ ಇತಿಹಾಸ ಬರ್ತಾರೆ. ಹಾಂ ಸರ್. ಹೌದು, ನಮಸ್ಕಾರ. ನಮಸ್ಕಾರ ಸರ್. ನನ್ನ ಅಭಿನಂದನೆಗಳು. ನನ್ನ ಮಗಳ ಪರವಾಗಿಯೂ ಅಭಿನಂದನೆ, ಮನೆಯವರ ಬಗ್ಗೆ ಮನೆಯವರ ಎಲ್ಲ ಅಭಿನಂದನೆಗಳು. Yes. ನನ್ನ ಮಗಳು ವೆಸ್ಟ್ ಆಫ್ರಿಕಾದಲ್ಲಿದ್ದಾಳೆ, ಅಲ್ಲಿಂದ ನಾನು ಅಭಿನಂದನೆ ಕಲಿಸಿದ್ದಾಳೆ. ಎಸ್ ಥ್ಯಾಂಕ್ ಯು ಸರ್. ವಿಶೇಷವಾಗಿ ಹ್ಮ್ ಆಯ್ತಾ. ಎಸ್ ಥ್ಯಾಂಕ್ ಯು ಮುಂದೆ ದೇವರು ನಾರಾಯಣ ಗುರು ಮಾಲಿಂಗೇಶ್ವರ ದೇವರ ಸಂಪೂರ್ಣ ಅನುಗ್ರಹ ಇರಲಿ. ಎಸ್ ಥ್ಯಾಂಕ್ ಯು ಸರ್.